ಸಲ್ವೆಲು ನಮ್ಮ ಕುಡ್ಲತ್ತಲು ವಾರ್ತೆಲು ಯಾನು ಸುರೇಖಾ ಶೆಟ್ಟಿ ನವಮಂಗಳೂರು ಬಂದರು ಪ್ರಾಧಿಕಾರದ ನಿಲೆಟ್ಟು ಶುಕ್ರವಾರ ಪ್ರಾಧಿಕಾರದ ಕಾರ್ಯಾಲಯಡು ರಾಷ್ಟ್ರೀಯ ಏಕತಾ ದಿವಸ ಆಚರಣೆ ಇಸೇಸ ಮ್ಯಾರಥಾನ್ದ ಒಟ್ಟುಗೂ ನಡೆತಂಡು ಉಕ್ಕಿನ ಮನುಷ್ಯ ಪನ್ಪುನ ಬಿರ್ದಗ ಸಂತದನ ಸರ್ದಾರ್ ವಲ್ಲಭಭಾಯಿ ಪಟೇಲ್ರ ಪುಟ್ಟಿನ ದಿನನು ಏಕತಾ ದಿನಾಚರಣೆ ಅದು ಕರೆತೊಂದುಂಡು ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಪುಟ್ಟುದಿನ ದಿನ ಅಕ್ಟೋಬರ್ 31ಕ್ಕೆ ವರ್ಷಲ ಏಕತಾ ದಿನಾಚರಣೆ ದೇಶದೊರ್ಮೆಡು ನಡೆತೊಂದಿತ್ತದು ಪಣಂಪುರದ ನವಮಂಗಳೂರು ಬಂದರು ಪ್ರಾಧಿಕಾರದ ನಿಲೆಟ್ಟು ಶುಕ್ರವಾರ ಬೇತೆ ಬೇತೆ ಕಾರ್ಯಕ್ರಮಲಿನ ಅಟ್ಟನೆ ಮಲ್ತದಿತ್ತರು ಪುಲ್ಯಕಾಂಡೆ ಇಸೇಸ ಮ್ಯಾರಥಾನ್ ನಡಪಾಯಿರು ನವಮಂಗಳೂರು ಬಂದರು ಪ್ರಾಧಿಕಾರದ ಗುರುಕಾರ್ಯರು ಡಾ ವೆಂಕಟರಮಣ ಅಕ್ಕರಾಜು ಪಚ್ಚೆ ಬಾವುಟ ಬೀಚಿದು ಏಕತಾ ದಿವಸ್ ಮ್ಯಾರಥಾನ್ಗೆ ಚಾಲನೆ ಕೊರಿಯರು ಪ್ರಾಧಿಕಾರದ ಆಡಳಿತ ವರ್ಗ ಕೆಲಸದಕ್ಲು ಬರೋ ಕಲ್ಪನಕ್ಲು ಸಾರ್ವಜನಿಕರು ಮ್ಯಾರಥಾನ್ ಪಾಲ್ದೊಂಡರು ಪ್ರಾಧಿಕಾರದ ಕಾರ್ಯಾಲಯಡು ಏಕತಾ ದಿವಸ ಆಚರಣೆದ ಸಭಾ ಕಾರ್ಯಕ್ರಮ ನಡೆತಂಡು ನವಮಂಗಳೂರು ಬಂದರು ಪ್ರಾಧಿಕಾರದ ಗುರುಕಾರ್ಯರು ಡಾ ವೆಂಕಟರಮಣ ಅಕ್ಕರಾಜು ಗುರುಕಾರ್ಮೆಡ್ ಕಾರ್ಯಕ್ರಮ ನಡೆತಂಡು ಸರ್ದಾರ್ ವಲ್ಲಭಭಾಯಿ ಪಟೇಲ್ರಿನ ಪಟಕ್ಕೂ ಅಕ್ಕರಾಜು ಪುರ್ಪ ಪಾಡ್ದು ನಮಸ್ಕಾರ ಸಂದಾದು ರಾಷ್ಟ್ರೀಯ ಏಕತಾ ದಿನದ ಪ್ರತಿಜ್ಞೆ ಮಲ್ಪಾಯಿರು ಸುರೂಕು ಕನ್ನಡ ಐದು ಬೊಕ ಹಿಂದಿ ಬೊಕ ಇಂಗ್ಲಿಷ್ ಭಾಷೆಡು ಪ್ರತಿಜ್ಞೆದ ಪಾತೆರುಲಿನ ಪಡ್ದು ಕೊರಿಯರು ಈ ಪೊರ್ತುಡು ಡಾ ವೆಂಕಟರಮಣ ಅಕ್ಕರಾಜು ಪಾತೆರ್ತು ಇನಿ ಬಂದರ್ ನೌಕಾಯಾನ ಮಂತ್ರಿ ಸರ್ಬಾನಂದ ಸೋನೋವಾಲ್ರಿನ ಪುಟ್ಟನ ದಿನಲ ಆದಿತ್ತದು ಪ್ರಾಧಿಕಾರದ ನಿಲೆಟ್ಟು ಮಂತ್ರಿಯೇಗು ಎಡ್ಡೆಪು ಬೈಕ್ವೆಂದು ಪಂಡರು ಒಡೆಪು ಸಿರಿಕೃಷ್ಣ ದೇವರಿನ ಭಕ್ತರ್ಲ ಆದುಪ್ಪುನ ಸೋನೋವಾಲ್ರಿಗ್ ದೇವರ ಆರೋಗ್ಯ ಭಾಗ್ಯ ಕೊರಡೆಂದು ಆರ್ ಎಡ್ಡೆಪು ಬೈಕ್ಯರು ಬಂದರ್ ಪ್ರಾಧಿಕಾರದ ಬಾಕಿ ಪದಾಧಿಕಾರಿಗಳು ಹಿರಿಯ ಅಧಿಕಾರಿಗಳು ಕೆಲಸದಕ್ಲು ಈ ಪೊರ್ತುಡಿತ್ತರು ನಾನು ರಾಷ್ಟ್ರದ ಏಕತೆ ಅಖಂಡತೆ ಮತ್ತು ಸುರಕ್ಷತೆಗಾಗಿ ಸ್ವತಃ ನನ್ನನ್ನು ಸಮರ್ಪಿಸಿಕೊಳ್ಳುತ್ತೇನೆ ಹಾಗೂ ಈ ಸಂದೇಶವನ್ನು ನನ್ನ ದೇಶವಾಳಿಗಳ ಮಧ್ಯೆ ಕಲ್ಪಿಸಲು ಶಕ್ತಿ ಮೀರಿ ಪ್ರಯತ್ನಿಸುತ್ತೇನೆ ದೇಶದ ಏಕತೆಯ ಯಾವ ಭಾವನೆಯು ಸರ್ದಾರ್ ವಲ್ಲಭಭಾಯಿ ಪಟೇಲ್ರ ದೂರದರ್ಶಿತ ಮತ್ತು ಕಾರ್ಯಕ್ಷಮತೆಯ ಮೂಲಕ ಸಾಧ್ಯವಾಯಿತು ನನ್ನ ದೇಶಕ್ಕಾಗಿ ನಾನು ಸಹ ಅದೇ ಭಾವನೆಯಿಂದ ಈ ಪ್ರತಿಜ್ಞೆ ಮಾಡುತ್ತಿದ್ದೇನೆ ನನ್ನ ದೇಶದ ಆಂತರಿಕ ಸುರಕ್ಷತೆಯನ್ನು ಖಾತರಿಪಡಿಸಲು ಕೂಡ ನಾನು ನನ್ನ ಕೊಡುಗೆ ನೀಡುತ್ತೇನೆಂದು ಸತ್ಯನಿಷ್ಠೆಯಿಂದ ಸಂಕಲ್ಪ ಮಾಡುತ್ತೇನೆ. Today is the birthday of our Honorable Minister Shri Sarvanand Sonowal sir. So on behalf of NMPA and all of you, I take this opportunity to convey our birthday best wishes to our most beloved, most loved, most dynamic Honorable Union Minister of Port, Shipping and Waterways, Shri Sarvanand Sonowal ji, and we pray to Udupi Krishna because our Sonowal sir is a big devotee of Lord Krishna. We pray to Lord Krishna that Lord Krishna bless our Union Minister Sonowal, more energy to serve people and good health, and whatever dynamic way he is working for the country, Lord Krishna's blessings will always be there. Thank you. Jai Hind, Jai Bharat. ಕುಕ್ಕೆ ಸುಬ್ರಹ್ಮಣ್ಯಗೂ ಬರಂದುತ್ತಿನ ಮದಿಮೆದ ಮಿನಿ ಬಸ್ಸೊಂಜಿ ಗುರುವಾರ ಕಾಂಡೆ ಬಿಸಿಲೆ ಘಾಟಿ ಕೈತಲು ಇರುವ ಅಡಿಗುಂಡಿಗೆ ಬೋರ್ನ ದುಃಖದ ಸಂಗತಿಡು ಒರಿ ಜೂವ ಕಳೆಯೊಂದು ಆಜಿ ಜನಕ್ಕೂ ಜೋವ್ರದ ಪೆಟ್ಟಾಯಿನ ಸಂಗತಿ ನಡೆತದುಂಡು
ಕುಕ್ಕಿ ಸುಬ್ರಹ್ಮಣ್ಯಗೂ ಬರಂದಿತ್ತಿನ ಮದಿಮೆದ ವ್ಯಾನುಂಜಿ ಗುರುವಾರ ಕಂಡೆ ಬಿಸಿಲೆ ಘಾಟಿ ಕೈತಲು ಇರುವ ಅಡಿ ಗುಂಡಿಗೆ ಬೂರ್ನ ದುಃಖದ ಸಂಗತಿಡು ஒரு ಜುವ ಕಳೆವೊಂದು ಆಜಿ ಜನಕ್ಕೆ ಜೋರದ ಪೆಟ್ಟಾಯಿನ ಸಂಗತಿ ನಡೆತದಂಡು ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕು ವನಗುರುಡ್ತು ಮದಿಮೆಗೆ ಗಾಡಿ ಬರೊಂದಿತ್ತು ಡ್ರೈವರ್ನ ಪತ್ತು ತತ್ತದು ಎತ್ತರಡ್ತು ಗುಂಡಿಗೆ ಬೂರ್ದುಂಡು ಶಿವರಾಜ್ ಪನ್ಪುರ 5 ವರ್ಷ ಪ್ರಾಯತಾರು ಜೋರದ ಪೆಟ್ಟಾತು ತೇಲ್ತಿರು ಅಶೋಕ್ ಪನ್ಪನಾರಿನ ಮದಿಮೆ ಸುಬ್ರಹ್ಮಣ್ಯ ಗ್ರಾಮದ ಸುಜ್ಞಾನ ಮಂದಿರಡು ನಡೆಪೆರೆತ್ತಿದ್ದು ಅರಿನ ಸಂಬಂಧದಕ್ಕೂ ಮಿನಿ ಬಸ್ ಬರೊಂದಿತ್ತು ಕಾಂಡೆ ಎನ್ಮರಿಕ್ ಬಿಸಿಲೆ ವ್ಯೂ ಪಾಯಿಂಟ್ ಕರೆದು 3 ಕಿಲೋಮೀಟರ್ ದಾತು ತುಂಬು ಪೋನಗ ಈ ಸಂಗತಿ ನಡೆತದಂಡು ಬಸ್ 30 ಜನ ಇತ್ತದು 20 ಜನಕ್ಕೂ ಪೆಟ್ಟಾತಂಡು ಪೆಟ್ಟಾಯಿನ ಕ್ಲಿನಿಕ್ ಸುಬ್ರಹ್ಮಣ್ಯ ಪ್ರಾಥಮಿಕ ಆರೋಗ್ಯ ಕೇಂದ್ರಗೂ ಆಂಬ್ಯುಲೆನ್ಸ್ ಕನತದು ತುರ್ತುದ ಮರ್ದು ಕೊರತು ಜೋರುದ ಪೆಟ್ಟಾಯಿನ 7 ಜನಕ್ಲೇನು ಪುತ್ತೂರು ಸರ್ಕಾರಿ ಆಸ್ಪತ್ರೆ ಬೊಕ್ಕ ಕುಡ್ಲದ ಖಾಸಗಿ ಆಸ್ಪತ್ರೆಗೆ ಸೇರ್ಸಾತಿರು ಎಂದಿಟ್ಟು ಪುತ್ತೂರದ ಆಸ್ಪತ್ರೆಗೆ ಸೇರ್ಸದ್ನ ಶಿವರಾಜ್ ಪನ್ಪುನಾರು ತೀರ್ತಿರು ಈ ಬಗೆಟ್ಟು ಹಾಸನ ಜಿಲ್ಲೆದ ಎಸಳೂರು ಸ್ಟೇಷನ್ ಕೇಸು ಪಾಡ್ತಿರು ಪಾಣೇರ್ದ ದುಂಬುದ ನೇತ್ರಾವತಿ ಸಂಕೊಡು ರಿಕ್ಷಾ ಉಂತಾದು ಅಕ್ಟೋಬರ್ 21 ದಿಂಚ ತೋಜಂದೆ ಆದಿತ್ತಿನ ಡ್ರೈವರ್ ಮೆಲ್ಕಾರ್ ಮಾರ್ನ ಬೈಲ್ದ ಪೀಟರ್ ಲೋಬು ಪನ್ಪುನಾರಿನ ಪುಣ ಗುರುವಾರ ಬಿಸಿ ರೋಡ್ ತಲಪಾಡಿ ಅಣೆಕಟ್ಟ ಕೈತಂಡು ತೋಜಿದಿಂಡು ಬಂಟ್ವಾಳ ತಾಲೂಕು ಮೆಲ್ಕಾರ್ ಮಾರ್ನ ಬೈಲದ ಇಲ್ಲಡ್ದು ಬುಧವಾರ ಪುಲ್ಯಕಾಂಡೆ ಪಿದಾಡ್ನ ರಿಕ್ಷಾ ಡ್ರೈವರ್ ಪೀಟರ್ ಲೋಬು ಪಾಣೀರ್ದ ದುಂಬುದ ನೇತ್ರಾವತಿ ಸಂಕೊಡು ರಿಕ್ಷಾ ಉಂತಾದು ತೋಜಂದೆ ಆದಿತ್ತಿರು 10 ವರ್ಷ ಪ್ರಾಯದ ಪೀಟರ್ ಲೋಬರಿನ ಪುಣ ಒಂಜು ದಿನ ಕರೆದು ಗುರುವಾರ ಬಿಸಿ ರೋಡ್ ತಲಪಾಡಿ ಅಣೆಕಟ್ಟ ಕೈತಲ್ ತೋಜಿದಂಡು ಸಂಕೊಡು ರಿಕ್ಷಾ ಉಂತಾದು ಜನ ತೋಜಂದ ಬಗೆಟ್ ರಿಕ್ಷಾ ತೂಯಿನಕ್ಲು ಬಂಟ್ವಾಳ ನಗರ ಸ್ಟೇಷನ್ ಪೊಲೀಸರಿಗೆ ಮಾಹಿತಿ ಕೊಡ್ತಿತ್ತು ಪೊಲೀಸರು ಬೊಕ್ಕ ಅಗ್ನಿಶಾಮಕ ದಳತಕ್ಲು ಜಾಗೆಗೆ ಬೈದಿರು ಊರುದ ನೀಂದುನ ಬಿರ್ಸೇರ ಜವನ್ರಾಯ್ನ ಮೊಹಮ್ಮದ್ ಮಮ್ಮು ಗುಡಿನ ಬಳಿ ಹನೀಫ್ ಹಕ್ಕರಂಗಡಿ ನಿಸಾರ್ ಎಂಕೆ ಬೊಕ್ಕ ಇಬ್ರಾಹಿಂ ಎಂಕೆ ದುಂಬಾಳ್ತಿದ ಕೂಟ ಅಗ್ನಿಶಾಮಕ ಕೆಲಸದ ಕ್ಲೇನ ಒಟ್ಟುಗು ಸುದೆಟ್ಟು ನಾಡುನ ಕಾರ್ಯಾಚರಣೆ ನೆಡಪಾಂಡಲ ಆನಿ ಬಯ್ಯಮೂಟ ಡ್ರೈವರ್ನ ಬಗೆಟ್ ದಾಲಗುತ್ತಾದಿಚ್ಚಾಂಡೆ ಗುರುವಾರ ತಲಪಾಡಿ ಅಣೆಕಟ್ಟ ಕೈತಲು ಮರಕ್ ತಿಕ್ಕಲ್ದಿನ ಬೂರ್ನಂಚ ಪುಣ ತೋಜಿತುಂಡು ಬೊಡೆದಿ ಅನಿತಾ ಲೋಬೋ ಕೊರ್ನಾ ದೂರದಂಚ ಬಂಟ್ವಾಳ ನಗರ ಪೊಲೀಸ್ ಸ್ಟೇಷನ್ ಕೇಸು ಪಾಡ್ದುಂಡು ನೆಟ್ ಡೀಮ್ಡ್ ವಿಶ್ವವಿದ್ಯಾನಿಲಯದ ಅಂಗಸಂಸ್ಥೆ ದೇರ್ಲಕಟ್ಟದ ಕೆಎಸ್ಎಗ್ಡೆ ಆಸ್ಪತ್ರೆಡ್ ಎಂಆರ್ಐ ಪೊಸ ಯಂತ್ರ 3 ಟೆಸ್ಲಾ ತಾಪನೆ ಮಲ್ತಿದ್ದೇರು ಡಾಕ್ಟರ್ ನಿಟ್ಟೆ ವಿನಯ್ ಹೆಗಡೆ ಪೊಸ ಯಂತ್ರ ಉದ್ದೀಪನ ಮಲ್ತಿದ್ದೇರು ನೆಟ್ ಡೀಮ್ಡ್ ವಿಶ್ವವಿದ್ಯಾನಿಲಯದ ಅಂಗಸಂಸ್ಥೆ ದೇರ್ಲಕಟ್ಟಿದ ಕೆಎಸ್ ಹೆಗ್ಡೆ ಆಸ್ಪತ್ರೆಡ್ ಎಂಆರ್ಐ ಪೊಸ ಯಂತ್ರ 3 ಟೆಸ್ಲಾ ತಾಪನೆ ಮಲ್ತಿದ್ದೇರು ಡಾಕ್ಟರ್ ನಿಟ್ಟೆ ವಿನಯ್ ಹೆಗ್ಡೆ ಪೊಸ ಯಂತ್ರ ಉದಿಪನ ಮಲ್ತಿದ್ದೇರು ಕೊಡ್ಲಡ್ ಸುರೂತ ಸರ್ತಿಗ್ ಈ ಯಂತ್ರ ಸೇರ್ಸವನ್ನ ಆಸ್ಪತ್ರೆ ಪನ್ಪುನ ಕೀರ್ತಿಗ್ ಸಂದದಂಡು ದೇರ್ಲಕಟ್ಟಿದ ಕೆಎಸ್ ಹೆಗ್ಡೆ ಆಸ್ಪತ್ರೆ ಬಾರಿ ಇತ್ತದ ಮಟ್ಟದ ತಂತ್ರಜ್ಞಾನ ಉಪನ ಯಂತ್ರ 3 ಟೆಸ್ಲಾ ಮೆದುಳು ಬೆರಿ ಶರೀರದ ಓವೆ ಭಾಗಡುಪ್ಪನ ಸೀಕನ್ ದುಂಬುದ ಓವೆ ಯಂತ್ರಲೆಡ್ದು ಬೇಗ ನಾಡ್ದು ಪತ್ತುಂಡು ಮೆದುಳು ಟ್ಯೂಮರ್ ಇತ್ತುಂಡ ಈ ಯಂತ್ರ ಬಾರಿ ಬೇಗ ಸೀಕ್ ನಡಪತ್ತುಂಡು ಯಂತ್ರಕ್ಕೂ ಪಾಡ್ನ ಟಿವಿ ಮಾನಿಟರ್ ಬೊಕ್ಕ ಬೇತೆ ವ್ಯವಸ್ಥೆ ಎಡ್ದು ಸೀಕ್ದ ಕ್ಲಿಗ್ ಸ್ಕ್ಯಾನ್ ಮಲ್ಪುನ ತುಯ್ಯರೆ ಬೊಕ್ಕ ಸಂಗೀತ ಕೇನ್ಯರ ಸಾಧ್ಯ ಇತ್ತದು ಭಾರಿ ಸುಲಭ ರೀತಿಡು ಕಾರ್ಯ ಮಲ್ಪುಂಡು ಒಂಜಿ ವಾರಡು ಅಯಸ್ಕಾಂತೀಯ ಗುಣದಿಂಜಿದ್ದು ಕಾರ್ಯ ಶುರು ಮಲ್ಪೊಡುಂದು ಆಸ್ಪತ್ರೆದ ರೇಡಿಯಾಲಜಿ ವಿಭಾಗದ ಮುಖ್ಯಸ್ಥರು ಡಾಕ್ಟರ್ ರಘುರಾಜ್ ಮಾಹಿತಿ ಕೊಡ್ತಿರು ನೆಟ್ಟೆ ವಿಶ್ವವಿದ್ಯಾನಿಲಯದ ಜೊತೆ ಕುಲಾಧಿಪತಿ ಡಾಕ್ಟರ್ ಎಂ ಶಾಂತರಾಮ್ ಶೆಟ್ಟಿ ಪಾತಿರ್ತು ಕೆಎಸ್ ಹೆಗ್ಡೆ ಆಸ್ಪತ್ರೆಡು ಮಾತಾ ರೀತಿದ ಸೀಕ್ಲಿನ್ ಬೇಗ ಗುಣ ಮಲ್ಪೆರೆ ಪ್ರಯತ್ನ ಮಲ್ಪುಣದು ಬಂಡೇರು ಆಡಳಿತ ವಿಭಾಗದ ಜೊತೆ ಕುಲಾಧಿಪತಿ ಡಾಕ್ಟರ್ ವಿಶಾಲ್ ಹೆಗಡೆ ಪಣೌಕಾಸು ವಿಭಾಗದ ನಿರ್ದೇಶಕರು ರಾಜೇಶಂ ಕುಲಪತಿ ಡಾಕ್ಟರ್ ಎಂಎಸ್ ಮೂಡಿತ್ತಾಯ ಉದಿಪನ ಲೆಸಿಡ್ ಪಾಲ್ದೆ ತೊಂಡೇರು ಇವತ್ತು ನಾವು ಕೆಎಸ್ ಹೆಗ್ಡೆ ಚಾರಿಟಬಲ್ ಹಾಸ್ಪಿಟಲಲ್ಲಿ 3 ಟೆಸ್ಲರ್ ಎಂಆರ್ಐ ಅನ್ನು ಉದ್ಘಾಟಿಸಲು ಬಹಳಷ್ಟು ಒಂದು ಸಂತೋಷವನ್ನು ಹೆಮ್ಮೆಯನ್ನು ಪಡ್ತಾ ಇದ್ದೇವೆ. ಮುಂಚೆ 0.3 ಟೆಸ್ಲರಿಂದ ಶುರುವಾಗಿ ಅದರ ಮೇಲೆ 1.5 ಇಂದ ಈಗ 3 ಟೆಸ್ಲರಿಗೆ ನಾವು ಮುಟ್ಟಿದ್ದೇವೆ. ಪ್ರತಿಯೊಬ್ಬ ರೋಗಿಗೂ ಅವನ ರೋಗವು ಎಷ್ಟು ಬೇಗ ಅದನ್ನು ನಿಭಾಯಿಸ್ಬೋದು, ಎಷ್ಟು ಬೇಗ ಅದನ್ನು ಡಯಾಗ್ನೋಸ್ ಮಾಡ್ಬೋದು, ಎಷ್ಟು ಬೇಗ ಅದನ್ನು ಕ್ಯೂರ್ ಮಾಡಬಹುದು ಎಂಬ ಆಸೆ ಇತ್ತು. ಪ್ರತಿಯೊಬ್ಬ ರೋಗಿಯು ಕೆಎಸ್ ಹೆಗ್ಡೆ ಆಸ್ಪತ್ರೆಗೆ ಬಂದವನು ಎಲ್ಲ ರೀತಿಯಲ್ಲೂ ಒಂದು ರೋಗವನ್ನು ಹೇಗೆ ಕಂಡುಹಿಡಿಯಬಹುದು,
ಅದನ್ನು ಹೇಗೆ ಗುಣ ಮಾಡಬಹುದು ಎಂಬ ನಿಟ್ಟಿನಲ್ಲಿ ನಾವು ಅದನ್ನು ಲ್ಯಾಬೊರೇಟರಿ ಆಗಿರ್ಬೋದು, ರೇಡಿಯಾಲಜಿ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪ್ರತಿಯೊಂದು ಡಿಪಾರ್ಟ್ಮೆಂಟನ್ನು ಭಾಳಷ್ಟು ಹೆಮ್ಮೆಯಿಂದ ನಾವು ನಿಭಾಯಿಸ್ತಾ ಬಂದಿದ್ದೇವೆ. ಈ 3 ಟೆಸ್ಲರ್ ಮಂಗಳೂರಿನ ಮೊದಲ 3 ಟೆಸ್ಲರ್ ಅಂತ ಹೇಳಲಿಕ್ಕೂ ಕೂಡ ನನಗೆ ಬಹಳಷ್ಟು ಹೆಮ್ಮೆ ಮತ್ತು ಸಂತೋಷ. ದಾಮೋದರ್ ಆರ್ ಸುವರ್ಣನ ನೂತ 1ನೇ ವರ್ಷದ ಜನ್ಮ ಜಯಂತಿ ನೆಂಪುಗಾದ ದಾಮೋದರ್ ಆರ್ ಸುವರ್ಣ ಎಜುಕೇಷನ್ ಟ್ರಸ್ಟ್ ಕೊರಂದೊಪ್ಪನ ವಿದ್ಯಾರ್ಥಿ ವೇತನಗೂ ಬೇರೆ ಬೇರೆ ಸಮಾಜದ ಬಡವರೆ ಕುಟುಂಬಲೇನ ವೃತ್ತಿ ಶಿಕ್ಷಣ ಕಲ್ಪನಾ ಕ್ಲಿಡ್ತು ಅರ್ಜಿಲೆ ಇದ್ದರು. ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಗುರ್ಕಾರ್ಯರು ನವೀನ್ ಚಂದ್ರ ಡಿ ಸುವರ್ಣ ಕುಡ್ಲಡ ಸುದಿಕೂಟಡು ಪಾತಿರ್ತು ಬೇರೆ ಬೇರೆ ಸಮಾಜದ ಮಹಾನ್ ಸಂತರು ಬ್ರಹ್ಮಶ್ರೀ ನಾರಾಯಣ ಗುರುಕುಲಿನ ಉದ್ದೇಶದಂಚ ಶೈಕ್ಷಣಿಕ ಸೇವಾ ಕಾರ್ಯ ಶುರು ಮಲ್ತದನ ದಿವ್ಯ ಚೇತನ ದಾಮೋದರ್ ಆರ್ ಸುವರ್ಣರ ನೂತ 1ನೇ ಜನ್ಮ ಜಯಂತಿ ನೆಂಪುಗಾದ ದಾಮೋದರ್ ಆರ್ ಸುವರ್ಣ ಎಜುಕೇಷನ್ ಟ್ರಸ್ಟ್ ಕೊರಂದೊಪ್ಪನ ಬರವು ಕಲ್ಪರೆ ಪಣಾವು ಸಾಯೋಗಾದ ಬೇರೆ ಬೇರೆ ಸಮಾಜದ ಬಡವೇರು ಕುಟುಂಬಲೆನ ವೃತ್ತಿ ಬರವು ಪಡೆಯೊಂದುಪ್ಪನ ಸಂತು ನಕ್ಲೆಡ್ದು ಅರ್ಜಿ ಲೇದನೆಂದು ಪಂಡೇರು. ವಿದ್ಯಾರ್ಥಿ ವೇತನ ಪಟ್ಟುನ ಲೇಸಿ ಡಿಸೆಂಬರ್ 21ಕ್ಕೆ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಸಭಾಂಗಣಡು ನಡೆಪೆರೆ ಉಂಡು. ಸುಮಾರು 5 ಲಕ್ಷ ರೂಪಾಯಿ ಒಟ್ಟು ವಿದ್ಯಾರ್ಥಿ ವೇತನ ಒಟ್ಟು 500 ವಿದ್ಯಾರ್ಥಿಗಳಿಗೆ ಪಟ್ಟುನ ನಿಘಂಟದಿ ಒಂದುಡು ಪಿಯುಸಿ ಪರೀಕ್ಷೆಡು ಕಮ್ಮಿ ಪಂಡ 75% ಮಾರ್ಕದ ಒಟ್ಟುಗೂ ಪಾಸ್ ಆಯಿನಂಚಿತ್ತನ ಬುಕ್ಕ ವೃತ್ತಿ ಶಿಕ್ಷಣ ಪಡೆಯೊಂದುಪ್ಪನ ಬೇರೆ ಬೇರೆ ಸಮಾಜದ ಬರವು ಕಲ್ಪನಕ್ಲು ಅರ್ಜಿ ಪಾಡುಲಿಂದು ಅರ್ಪಂಡೆರು. ಅರ್ಜಿ ನಮೂನೆನು ಕುಡ್ಲದ ಉಜ್ಜೋಡಿ ಮಹಾಕಾಳಿ ದೈವಸ್ಥಾನದ ಎದುರು ಪೆಟ್ರೋಲ್ ಪಂಪು ಕೈತಲೊಪ್ಪುನ ದಾಮೋದರಾರ್ ಸುವರ್ಣ ಎಜುಕೇಷನ್ ಟ್ರಸ್ಟ್ ಆಫೀಸ್ ಹಿಡಿದದೆ ತಂದು ಭರ್ತಿ ಮಲ್ತದು ಮಾರ್ಕ್ಸ್ ಕಾರ್ಡ್ನಕ್ಲು ಬಿಪಿಎಲ್ ಕಾರ್ಡ್ ಬುಕ ಊರುದ ಬಿಲ್ಲವ ಸಂಘದ ಶಿಫಾರಸಿದ ಒಟ್ಟುಗೂ ನವೆಂಬರ್ 15 ಉಲೈ ಟ್ರಸ್ಟ್ ಆಫೀಸಿಗೆ ಸಂದಾವಡೊಂದು ನವೀನ್ ಚಂದ್ರ ಡಿ ಸುವರ್ಣ ತಿರ್ಪಾಯರು. ದಾಮೋದರಾರ್ ಸುವರ್ಣ ಎಜುಕೇಷನ್ ಟ್ರಸ್ಟ್ ಗುರುಕಾರ್ಯರು ಉದಯ್ ಚಂದ್ರ ಡಿ ಸುವರ್ಣ, ವಿನಯ್ ಚಂದ್ರ ಡಿ ಸುವರ್ಣ ಸುದ್ದಿಕೂಟುಡಿದ್ದರು. ಈ ದಾಮೋದರ್ ಸುವರ್ಣ ಎಜುಕೇಷನ್ ಟ್ರಸ್ಟ್ ವತಿಯಿಂದ ನೀಡಲಾಗುವ ದಿವಂಗತ ದಾಮೋದರ್ ಸುವರ್ಣ ಸ್ಮಾರಕ ವಿದ್ಯಾರ್ಥಿ ವೇತನ ಈ ವರ್ಷ ಡಿಸೆಂಬರ್ 21ಕ್ಕೆ ಗೋಕರ್ಣನಾಥ ದೇವಸ್ಥಾನದ ಹಾಲ್ನಲ್ಲಿ ಹಾಲ್ನಲ್ಲಿ ಈ ವಿದ್ಯಾರ್ಥಿ ವೇತನ ವಿತರಣೆ ಮಾಡಲಾಗುವುದು. ಈ ಸಂಬಂಧ ಈಗಾಗಲೇ ಎಲ್ಲ ವಿವಿಧ ಬಿಲ್ಲವ ಸಂಘಗಳಿಗೆ ಮಾಹಿತಿಯನ್ನು ನೀಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟ ವಿದ್ಯಾರ್ಥಿ ವೇತನದ ಅರ್ಜಿ ಫಾರ್ಮ್ ದಾಮೋದರ್ ಸುವರ್ಣ ಸ್ಮಾರಕ ದಾಮೋದರ್ ಸುವರ್ಣ ಎಜುಕೇಷನ್ ಟ್ರಸ್ಟ್ ಉಜ್ಜೋಡಿ ಕಂಕನಾಡಿ ಪೆಟ್ರೋಲ್ ಬಂಕ್ನ ಹತ್ರ ಇಲ್ಲಿರುವ ಕಟ್ಟಡದಲ್ಲಿ ಇರುವ ಆಫೀಸ್ನಲ್ಲಿ ಲಭ್ಯವಿದೆ. ಆಪತ್ಬಾಂಧವ ಸಮಾಜ ಸೇವಾ ಸಂಘ ಇಡಿಎಸ್ ಸುರತ್ಕಲ್ ಸಂಘಟನೆದ ನಿಲೆಟ್ ವರ್ಷಲ ಸೈನಿಕರನ ಇಲ್ಲಡೆ ದೀಪಾವಳಿ ಆಚರಣೆ ಮಲ್ತೊಂದಿತ್ತದು ಈ ಸರ್ತಿ ವಾಯುಸೇನೆದ ಬೆಂಗಳೂರದ ಟ್ರೈನಿಂಗ್ ಕಮಾಂಡರ್ ಸಾರ್ಜೆಂಟ್ ಮಣೀಂದ್ರ ಕೆ ಸಾಲ್ಯನ್ ಪೊಸ ಬುಟ್ಟುದಾರನ ಇಲ್ಲಡೆ ದೀಪಾವಳಿ ಆಚರಣೆ ಮಲ್ತೆರು. ಆಪತ್ಬಾಂಧವ ಸಮಾಜ ಸೇವಾ ಸಂಘ ಇಡಿಎಸ್ ಸುರತ್ಕಲ್ ಸಂಘಟನೆದ ನಿಲೆಟ್ ವರ್ಷಲ ಸೈನಿಕರನ ಇಲ್ಲಡೆ ದೀಪಾವಳಿ ಆಚರಣೆ ಮಲ್ತೊಂದಿತ್ತದು ಈ ಸರ್ತಿ ವಾಯುಸೇನೆದ ಬೆಂಗಳೂರದ ಟ್ರೈನಿಂಗ್ ಕಮಾಂಡರ್ ಸಾರ್ಜೆಂಟ್ ಮಣೀಂದ್ರ ಕೆ ಸಾಲ್ಯನ್ ಪೊಸ ಬುಟ್ಟುದಾರನ ಇಲ್ಲಡೆ ದೀಪಾವಳಿ ಆಚರಣೆ ಮಲ್ತೆರು. ಆಪತ್ಬಾಂಧವ ಸಮಾಜ ಸೇವಾ ಸಂಘದ ಮರ್ಯಾದಿ ಸಲಹೆಗಾರರು ಡಾ ರಾಜ್ ಮೋಹನ್ ರಾವ್, ತಾಪಕ ಗುರುಕಾರ್ಯರು ಉಮೇಶ್ ಎಡ್ಯ, ದುಂಬದ ಸೈನಿಕರು ಲೀಲಾಧರ್ ಕಡಂಬೋಡಿ, ದುಂಬದ ಸೈನಿಕರು ಭರತ್ ಕಾರ್ಯಕ್ರಮಟ್ಟು ಪಾಲ್ದ ತೊಂಡರು. ಸ್ವಲ್ಪ ಮುಖ ಮೇಲೆ ಮಾಡಿ, ಒಳ್ಳೆಯದಾಗ್ತದೆ. ನೀವಂತ ಕಡೆ ಸುದೆಕಬೂರ್ದಿನ ಬರೋಬ್ಬರಿ 5 ಲಕ್ಷ ರೂಪಾಯಿ ಬೆಲೆತ ಬಂಗಾರ ಪದ್ದೇನು ಈಶ್ವರ್ ಮಲ್ಪೆ ನಾಡ್ದು ಕೊರದು ಮಾತಿರ್ನಲ ಮೆಚ್ಚುಗೆಗೆ ಸಂತನ ಸಂಗತಿ ಚಿಕ್ಕಮಗಳೂರು ಜಿಲ್ಲೆದ ಬೇಲೂರು ನಡೆದಿದೆ. ಚಿಕ್ಕಮಗಳೂರು ಜಿಲ್ಲೆದ ಬೇಲೂರು ಮಾರ್ಗೋಡೆ ಸಾಗೊಂದುಪ್ಪನಗ ಪತ್ತೆ ತತ್ತಿನ ಕಾರು ಕೈತಲ್ದ ಸುದಿಕ್ ಬೂರ್ತಿತ್ತು. ಕಾರ್ಡ್ ಇತ್ತಿನ ಜುವೆಲ್ರಿ ಅಂಗಡಿ ಯಜಮಾನಿ ನೀಂದಿದ ಮಿತ್ತು ಬೈತಿರು ಅಂಡ ಬಂಗಾರ ತೋಚಂದೆ ಆದಿತ್ತು. ಕಾರಣ ಕ್ರೇಂಡ್ ಮಿತ್ತು ಒಯ್ತಿದ್ರು ಅಂಡ ಕಾರ್ಡ್ ಇತ್ತಿನ 5 ಲಕ್ಷ ರೂಪಾಯಿ ಬೆಲೆತ ಬಂಗಾರ ಪದ್ದೆದ ಚೀಲ ಇರುವ ಅಡಿ ಗುಂಡಿದ ನೀರಡು ಮುರುಕುದುಂಡು. ಅಪಗನೆ ನೀರಡು ಮುರುಕುದು ನಾಡುನ ಬಿರ್ಸಿಸ್ ಅಧಿಕಾರ ತುಪ್ಪನ ಈಶ್ವರ್ ಮಲ್ಪೆದಾರಿಗೆ ಫೋನ್ ಮಲ್ತದ ತಿರಿಪಾದುಂಡು. ಜಾಗಿಗೆ ಬತ್ತಿನ ಈಶ್ವರ್ ಮಲ್ಪೆ ಕಾರು ಬೋರ್ತಿನ ಜಾಕಿಗೆ ಬ್ಯಾಟ್ರಿದ ಒಟ್ಟುಗೂ
ಜತ್ತದು ನಾಡ್ತಿರು ಬರ್ಸೊಡ್ದಾದು ಸುದೆ ನೀರು ಕೆಸರು ನೀರಾದಿತ್ತಂಡು ನಾಡ್ಯರ ಕಷ್ಟ ಅಂಡಲ ಅಕೆರಿಗೆ ಗೇಲಾತಂಡು ಸುದೆತ ಗುಂಡಿ ಸೇರ್ತಿತ್ತಿನ ಬಂಗಾರದ ಚೀಲನು ಈಶ್ವರ್ ಮಲ್ಪೆ 15 ನಿಮಿಷದ ಉಲೈನಾಡು ಪತ್ತದು ಮಿತ್ತು ಕನತದು ಐತ ಯಜಮಾನರಿಗೆ ಒಪ್ಪ್ಯಾದಿರು ಈಶ್ವರ್ ಮಲ್ಪೆದಾರಿನ ಈ ಕಾರ್ಯನು ಜನ ಭಾರಿ ಮೆಚ್ಚಿದಿರು ತುಳುನಾಡದ ಬಾಯ್ಡ್ದು ಬಾಯಿಗೆ ಬತ್ತನ ಸಾಹಿತ್ಯದ ರೂಪಕೊಲೆಯನ್ನು ಗೊತ್ತು ಮಲ್ಪಂದೆ ತುಳುನಾಡದ ಇತಿಹಾಸನು ಕಟ್ಟದ ಕೊರಿಯರೆ ಸಾಧ್ಯ ಇಜ್ಜೆಂದು ಡಾಕ್ಟರ್ ತುಕರಾಮ್ ಪೂಜಾರಿ ಪಂತೆರು ಕೂಳೂರದ ಎನಪೊಯ ಕಾಲೇಜಿಡು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ನಡಪಾಯಿನ ತುಳು ಸಾಹಿತ್ಯ ಸಾಂಸ್ಕೃತಿಕ ಬದುಕು ವಿಚಾರ ಕೂಟುಡು 6 ದಿಕ್ಸೂಚಿ ಭಾಷಣ ಮಲ್ತೆರು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಬೊಕ್ಕ ಕುಡ್ಲಕೂಳೂರದ ಎನಪೊಯ ಕಾಲೇಜಿದ ಭಾಷಾಶಾಸ್ತ್ರ ವಿಭಾಗ ಅಂಚನೆ ಸಾಹಿತ್ಯ ಸಂಘದ ಜತೆ ಸೇರಿಗಿಡು ತುಳು ಸಾಹಿತ್ಯ ಸಾಂಸ್ಕೃತಿಕ ಬದುಕು ವಿಚಾರ ಕೂಟ ಕೂಳೂರದ ಎನಪೊಯ ಕಾಲೇಜಿಡು ನಡೆತಂಡು ಕಾಲೇಜಿದ ಪ್ರಿನ್ಸಿಪಾಲರು ಪ್ರೊಫೆಸರ್ ಜೀವನ್ ರಾಜ್ ಕುತ್ತಾರ್ ಗುರುಕಾರ್ಮಿಡು ಬಂಟ್ವಾಳ ಬಿಸಿ ರೋಡ್ದ ರಾಣಿ ಅಬ್ಬಕ್ಕ ಅಧ್ಯಯನ ಕೇಂದ್ರದ ಗುರುಕಾರ್ಯರು ಡಾಕ್ಟರ್ ತುಕರಾಮ್ ಪೂಜಾರಿಯರು ಮಲ್ಲಬಿನೆರಾದಿತ್ತದು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಗುರುಕಾರ್ಯರು ತಾರನಾಥ ಗಟ್ಟಿ ಕಾಪಿಕಾಡ್ ಕಾರ್ಯಕ್ರಮ ಉದಿಪನ ಮಲ್ತೆರು ತಾರನಾಥ ಗಟ್ಟಿ ಕಾಪಿಕಾಡ್ ಪಾತಿರ್ತು ಕಾರ್ಯಕ್ರಮ ನಡಪಾವನ ಉದ್ದೇಶಲೆನು ತಿರುಪಾಯರು ಡಾಕ್ಟರ್ ತುಕರಾಮ್ ಪೂಜಾರಿ ಮುಖ್ಯ ಭಾಷಣ ಮಲ್ತದು ತುಳುನಾಡದ ಬಾಯಿಡ್ದ ಬಾಯಿಗೆ ಬತ್ತನ ಸಾಹಿತ್ಯದ ರೂಪಕೊಲೆನು ಗೊತ್ತು ಮಲ್ಪಂದೆ ತುಳುನಾಡದ ಇತಿಹಾಸನು ಕಟ್ಟಿದ ಕೊರಿಯರೆ ಸಾಧ್ಯ ಇಚ್ಛೆ ತುಳು ಭಾಷೆಡು ಉಪ್ಪುನ ಸಂಧಿಪಾರ್ದನ ಉರಲು ಎದುರು ಕತೆಕರು ಭಾರಿ ಜ್ಞಾನ ಭಂಡಾರದ ಗುರ್ತುಲು ಆದುಂಡು ಈ ಬಾಯಿ ಪಾತ್ರದ ಸಾಹಿತ್ಯಲೆಡೆ ದಿಂಜ ಮಾಹಿತಿದ ಕದಿಕೆನೆ ಉಂಡು ಈ ಮಾಹಿತಿಡ್ತು ತುಳುನಾಡದ ಇತಿಹಾಸ ಬುಕ್ಕ ಪರಂಪರೆನ ತೆರೆಯುನೇರೆ ಸಾಧ್ಯ ಆಪುಣೊಂದು ಪಂಡೇರು ಎನಪೊಯ ಹೋಮಿಯೋಪತಿಕ್ ವೈದ್ಯಕೀಯ ಕಾಲೇಜು ಬುಕ್ಕ ಆಸ್ಪತ್ರೆದ ಮುಖ್ಯಸ್ಥರು ಡಾಕ್ಟರ್ ಶಿವಪ್ರಸಾದ್ ಕೆ ಒತ್ತು ಪ್ರಿನ್ಸಿಪಾಲರು ಶರೀನಾ ಪಿ ನಾರಾಯಣ್ ಸುಕುಮಾರ್ ಎ ಭಾಷಾಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಶಾಲಿನಿ ಸಿಕ್ವೇರಾ ಮಾನವಿಕ ವಿಭಾಗದ ಡೀನ್ ಪ್ರೊಫೆಸರ್ ವಸಂತಕುಮಾರ್ ಅಕಾಡೆಮಿದ ಸದಸ್ಯ ಸಂಚಾಲಕರು ಪಾಂಗಳ ಬಾಬು ಕೊರಗ ಲೇಸಿಡು ಪಾಲ್ಗೊಂಡರು ಉನ್ನತ ವಿದ್ಯಾಭ್ಯಾಸಕ್ಕೆ ಪೋಪನ ಮಲ್ಲ ಉದ್ಯೋಗಕ್ಕೆ ಪೋಪನ ಬೇತೆ ಬೇತೆ ದೇಶಕ್ಕೆ ಪೋಪನ ಇಂಚಿನ ಮಾತು ನಮ್ಮಡ ಒಂಜಿ ಗುರಿ ಉಪ್ಪುಂಡು ಬರೀ ಕಾಲ್ಪನಿಕ ಆತು ಒಂಜಿ ನಿರ್ದಿಷ್ಟವಾಯಿನ ಗುರಿ ಉಪ್ಪುಂಡು ಅಪಗ ನಮ್ಮನ ಅಧ್ಯಯನದ ಮಾದರಿಲು ಕಲ್ಪನಾ ವ್ಯಾಪ್ತಿ ಇಂಚಿನ ಬಗ್ಗೆ ಮಾತ್ರ ನಮ್ಮ ಆಲೋಚನೆ ಮನ್ಪು ಅಂಚಾದ ನಿಖಿಲ್ ಬಾರಿ ಮಲ್ಲ ಆಶಯ ಉದ್ದೇಶದಿ ಒಂದು ಕಲ್ಪನಾ ಈ ಪೊರ್ತುಡು ನಿಖಿಲ್ನ ಇಲ್ಲದ ಭಾಷೆ ನಿಖಿಲ್ನ ಅಪ್ಪೆ ಭಾಷೆ ನಿಖಿಲ್ನ ಇಲ್ಲಡು ಪಾತ್ರ ನಿಖಿಲ್ನ ಊರುಡು ಪಾತನ ಭಾಷೆಯನ್ನು ಮರತು ಬಿಡ್ರೆ ಬಲ್ಲಿಂದ ಬಂದ್ಬಿಟ್ಟು ಒಂಜಿ ಕಾಳಜಿ ಮೂಜನೇ ಹಂತ ಬಂದಾಗ ವಿಶೇಷವಾಗಿ ನಾವು ಅತಂಡ ಒಂಜಿ ಸೃಜನಾತ್ಮಕ ರೀತಿದ ಒಂಜಿ ಸಾಹಿತ್ಯದ ಕೆಲಸ ನಡತನ ಕಾಲಘಟ್ಟ ಅವು ಪಣಿಯಾಡಿಯರ್ನ ಕಾಲಘಟ್ಟ 1928 1960 ಅವಧಿಯಿಂದ ಎತ್ತನೊಲ್ಲಿ ನಮ್ಮ 1928 1960 ಅವಧಿ ಚಿಟ್ಟಮನೆ ಅಬ್ಬಯ್ಯ ಪೂಜಾರ್ತಿ ಧರ್ಮಚಾವಡಿ ಸಾಲಿಯನ್ ಕುಟುಂಬದಕ್ಲೆನ ಟ್ರಸ್ಟ್ ಕಂದಾವರ ಏತ ಮುಗೇರು ಮುಲ್ಪದ ಕುಟುಂಬದ ಹಿರಿಯರು ನಂಬೊಂದು ಬೈದನ ದೈಫುಲಿನ ಪಿರ ಪ್ರತಿಷ್ಠೆ ಬೊಕ್ಕ ಕಲಶಾಭಿಷೇಕ ನಡೆತದೆ ಕುಡ್ಲ ತಾಲೂಕು ಕಂದಾವರದ ಏತ ಮುಗಿರು ಚಿಟ್ಟಮನೆ ಅಬ್ಬಯ್ಯ ಪೂಜಾರ್ತಿ ಧರ್ಮ ಚಾವಡಿ ಸಾಲಿನ್ ಕುಟುಂಬದಕ್ಲಿನ ಟ್ರಸ್ಟ್ದ ನೆಲೆಟ್ಟು ದೈವಲಿನ ಪಿರ ಪ್ರತಿಷ್ಠೆ ಬೊಕ್ಕ ಕಲಶಾಭಿಷೇಕ ಅಟ್ಟನೆ ಮಲ್ತದಿತ್ತೆರು ಕುಟುಂಬದ ಹಿರಿಯರು ನಂಬೊಂದು ಬೈದಿನ ಚಿಟ್ಟೆಮನೆ ಸತ್ಯಜಾವದೆ ಕಲ್ಲುಟ್ಟಿ ಪಂಜುರ್ಲಿ ಕುಪ್ಪಿಟ್ಟು ಕಲ್ಲುಟ್ಟಿ ಪಂಜುರ್ಲಿ ಹಿರಿಯಜ್ಜೆ ಚಿಟ್ಟಿದ ಮಂತ್ರಜಾವದೆ ಬೊಕ್ಕ ರಾಹು ದೈವಲಿನ ಪೊಸ ಧರ್ಮ ಚಾವಡಿಡು ಬೈಲು ಮಠ ಉಮೇಶ್ ಭಟ್ರೆನ ದುಂಬಾಳ್ತಿಡು ಚಾವಡಿದ ಇಲ್ಲೊಕ್ಕಿಲ್ ಬೊಕ್ಕ ಪಿರ ಪ್ರತಿಷ್ಠೆ ಕಲಶಾಭಿಷೇಕ ಕೌಚಿಡು ನಡೆತಡು ಚಿಟ್ಟಮನೆ ಅಬ್ಬಯ್ಯ ಪೂಜಾರ್ತಿ ಧರ್ಮ ಚಾವಡಿಡು ಟ್ರಸ್ಟ್ ಗುರುಕಾರ್ಯರು ಬೊಕ್ಕ ಸರ್ವ ಸದಸ್ಯರು ಕಂದಾವರ ಬೈಲು ಚಿಟ್ಟಮನೆ ಸಾಲ್ಯನ್ ಕುಟುಂಬದಕ್ಲು ಊರದ ಸುತ್ತಮುತ್ತದ ಭಕ್ತಿರ್ ಇತ್ತದು ದೈವಲಿನ ಎಂಬುನಟ್ಟೊಂಡೆರು ರಾತ್ರಿ ದೈವಲಿನ ಅಗೇಲು ಸೇವೆ ನಡೆತಂಡು ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಲಕ್ಷ್ಮೀ ವೆಂಕಟೇಶ್ವರಾಯ ನಮಃ ಸಮರ್ಪಯಾಮಿ
सर्वदेवताभ्यो नमः प्रार्थनां समर्पयामि गोविन्दानि गोविन्द ಪುಣ್ಯತ್ತಿನ ಸೊರಟು ಪ್ರಥಮವಾದ ವಿಘ್ನ ನಿವಾರಕ ಮಹಾಗಣಪತಿ ದೇವರನ್ನ ದುಮ್ಮತ್ತ ಸ್ಮರಣೆ ಮತ್ತೊಂದು ಇವಂದಾಲ್ ಬಟ್ಟ ಸೂತಾಡರಿಗೆ ಗಂಗೆ ಬೆದರಿ ಕೈಯಾಸ್ವಾರ ಮರೆಯತ್ತಲ್ಲ ಐಲಿಂದಾಲ್ ಬಟ್ಟ ಡಪ್ಪ ಇವನೇ ಮರೆಯತ್ತಲ್ಲ ಎಲ್ಲ ಚಾನಲ್ ನಾಯಿಗಳ ಕೊಡುತ್ತಲ ಬರುವ ಮರೆಯತ್ತಂದ ಆರ ರಾಜ್ಯ ಮನಗ ಭಾವಿಯೇ ಪಂಜುಲೆ ಗುಣೈ ಗುಣ ಮರೆಯತ್ತಲ್ಲ ಮಾರಿ ಗುಣ ಬೇರೆ ಗುಣ ಉಂದಾಗುವ ವಿಚಾರಗಳಾಲ ಊರೆಲ್ಲ ಬರಿ ನಮ್ಮ ಮನೆ ಕಟಾರಕ್ಕೆ ಮರೆಯತ್ತಂದು ಆರ ರಾಜ್ಯ ಮನ ರೂಪ ನುಡಾಲ ಮರೆಯತ್ತಲೆ ಆರು ಗುಣ ಕಾಯಿತ ಮರೆಯತ್ತಲೆ ನಾನಿನವರಿಗೆ ಮರೆಯತ್ತಲೆ ವಿಜ್ಞಾನವೇ ಅಂತಾದವರ ಮೇಲೆ ಆಕಾಶ ಎಡಬಲೆ ಭೂಮಿಯ ಮನುಷ್ಯರವೇ ಮನುಷ್ಯರವೇ ದೀಪಾಂತ ಮನುಷ್ಯರವೇ ಮುನುವರ್ಗಲೇ ದೀಪಾನ ಸುಜ್ಞಾವೇ ಉತ್ಸವದ ರಕ್ತನ ಮಯುವೇ ಭಕ್ತನ ಮಯುವೇ ಅಂತಾದ ಭಕ್ತಿಯವೇ ಯಜ್ಞಾಂಚಿನ ಪ್ರಗತಿ ಮಾಡಿಬಿಡಿ ಒಡೆಪು ಮಟ್ಟುಗುಲ್ಲ ಬುಲೆಗಾರರಿನ ಸಂಘದ ರೈತರ ಸಭೆ ಸಂಘಡು ನಡೆತಲು ಕೆಲವು ವರ್ಷ ನಡೆದು ಸಂಘದ ವರ್ಷದ ಸಭೆ ನಡಪಾವಂದನ ಬಗೆಟ್ ಸಭೆಟ್ ಭಾರಿ ಚರ್ಚೆ ನಡಪಾಯಿರು ಒಡಿಪು ಮಟ್ಟುಗುಲ್ಲ ಬುಲೆಗಾರರಿನ ಸಂಘದ ರೈತರ ಸಭೆ ಸಂಘಡು ನಡೆತಂಡು ಇತ ಆಡಳಿತ ಮಲ್ಪುರ ಸಮಿತಿ ಕೆಲ ವರ್ಷಲೆಡಿದು ಸಂಘದ ವರ್ಷದ ಸಭೆ ನಡಪಾವಂದನ ಬಗೆಟ್ ಸಂಘದ ವ್ಯವಹಾರ ಲೆಕ್ಕಾಚಾರ ಬೊಕ್ಕ ಅವ್ಯವಹಾರದ ಬಗೆಟ್ ರೈತರ ಸಭೆಟ್ ಇಡೀ ಚರ್ಚೆ ನಡೆತಂಡು ರೈತರ ಬುಲೆಯಿನ ಮಟ್ಟುಗುಲ್ಲನು ಮಾರುನ ದಿಟ್ಟಿಡು ಸರಿಯಾಯಿನ ಮಾರ್ಕೆಟ್ ಒದಗಾವಂದನ ಕಾರಣ ಬುಲೆ ಹಾಳಾದ ಪೋಪುನಂಚಾತನೆಂದು ಮಟ್ಟುಗುಲ್ಲ ಬುಲೆಗಾರರು ಅಸಮಾಧಾನ ತೋಚಾಯಿರು ಮಾತ ಅವ್ಯವಹಾರ ಅವ್ಯವಸ್ಥೆಗೆ ಎದುರಾದ ಸಹಕಾರ ಸಂಘೋಲಿನ ಒತ್ತು ಸಿಬ್ಬಂದಿಕೇರನ ಆಫೀಸ್ಗೆ ಬರೆದು ತೆರೆಪಾದಿತಂಡಲ ಅಕ್ರಮ ಅವ್ಯವಹಾರಗೂ ಎದುರಾದ ಒವ್ವೇ ಕ್ರಮ ಕೈಕ್ ದೆತೊಂಜಿಂದು ಸಭೆಟ್ಟು ಚರ್ಚೆ ಮಲ್ತೆರು ಮಟ್ಟುಗುಲ್ಲ ಬುಲೆಗಾರರಿಗೆ ಅನ್ಯಾಯ ಆವಂದನಂಚ ತುರ್ತು ಹೊಸ ಆಡಳಿತ ಸಮಿತಿನ ಕಟ್ಟದು ಸಂಘದ ಬುಲೆಗಾರ ರೈತರನ್ನ ಎಡ್ಡೆಪ್ಪು ಕಾಪುಡಾಪುಣಂದು ಪಾಕಜನ ರೈತರು ಮಾಧ್ಯಮಗೂ ಅಭಿಪ್ರಾಯ ತಿರಿಪಾದಿರು ಈಗ ಎಂತ ಹೇಳ್ತಾನೆ 5 ವರ್ಷದಿಂದ ಕಮಿಟಿ ಚೇಂಜ್ ಆದಮೇಲೆ ಒಂದು ಸತಿ ಅಡಿಟ್ ಆಗಲಿಲ್ಲ ಮಹಾಸಭೆ ಆಗಲಿಲ್ಲ ಲೆಕ್ಕ ಇಲ್ಲ ಎಂಥದ್ದು ಇಲ್ಲ ಕೇಳಿ ಈ ಥರ ಮಾಡ್ತೇವೆ ಈಗ ಮಾಡ್ತೇವೆ ಮುಂದೆ ಮತ್ತೆ ಅಡಿಟ್ ಆಗಲಿಲ್ಲ ಅಂತೇಳಿ ಸೆಪ್ಟೆಂಬರ್ 30ಕ್ಕೆ ಮಾಡ್ತೇವೆ ಅಂತೇಳಿ ಆಯಿತು ಕೇಳಿತ್ತು ನಾವು ಸೆಪ್ಟೆಂಬರ್ 30 25 ಇಸ್ವೆ 26 ಅದು ಕರೆಕ್ಟ್ ಆಗಬೇಕು ನಮಗೆ ಅಂತೇಳಿ ಮತ್ತು ಸೆಪ್ಟೆಂಬರ್ 30 25 ದಿವಸಕ್ಕೆ ಕರಿತೆ ಅಂತೇಳಿ ಹೇಳಿದ ಮೇಲೆ 7 ದಿವಸ ಮುಂಚೆ ನೋಟಿಸ್ ಕೊಡಬೇಕು ನಮಗೆ ಮಹಾಸಭೆಗೆ ಕೊಟ್ಟರೆ 7 ದಿವಸ ಮುಂಚೆ ನೋಟಿಸ್ ಕೊಟ್ಟರೆ ನಾವು ಮಾತಾಡೋದಿಲ್ಲ ಮಹಾಸಭೆಗೆ ಬರ್ತೇವೆ ಅಂತೇಳಿ ಬಂದರು ಎಲ್ಲರೂ ಬಂದವರು ಮೀಟಿಂಗ್ ಮಾಡಿ ಅಡಿಟ್ ಮಾಡಲಿಲ್ಲ ಅಂತ ಮಾಡಲಿಲ್ಲ ಬೈಲ ಚೇಂಜ್ ಮಾಡಲಿಕ್ಕೆ ಶುರು ಮಾಡಿದರು ಅವ್ಯವಹಾರ ಅಂದರೆ ಗುಳ್ಳ ಮಾರಿದಾಗ ಲಾಭಾಂಶ ತೋರಿಸ್ತಾ ಇಲ್ಲ ಒಂದು ಮಾರಾಟ ಮಾಡಲಿಲ್ಲ ಮುಂಚೆ ಮಾರಾಟ ಟೆಂಪೋ ಹಿಡ್ಕೊಂಡೋಗಿ ಮಂಗಳೂರುವರೆಗೆ ಹೋಗಿ ಟೆಂಪಲ್ಲಿ ಹೋಗಿ ಮಾರಿ ಬರ್ತಿದ್ರು ಉಳಿದನ್ನು ನದಿಗೆ ಹಾಕಿ ದಂಡ ಮಾಡಿದರು ಚೆಲ್ಲಿದ್ರು ಕ್ವಿಂಟಾಲ್ಗಟ್ಟಲೆ ಲಾಸ್ ಆಯಿತು ಅಂತೇಳಿ ಮಾಡ್ತಿದ್ದಾರೆ ಲಾಸ್ ಆದರೂ ಲೆಕ್ಕ ತೋರಿಸ್ಬೇಕಿತ್ತಲ್ವ ಲೆಕ್ಕ ಇಲ್ಲ ಇಷ್ಟವರೆಗೆ ಲೆಕ್ಕ ಇಲ್ಲ ಒಬ್ಬರು ಹೇಳ್ತಾರೆ ಅಧ್ಯಕ್ಷನ ಹತ್ರ 12 ಲಕ್ಷ ರೂಪಾಯಿ ಉಂಟು ಹೇಳ್ತಿದ್ದಾರೆ ಇನ್ನೊಬ್ಬರ ಹತ್ರ ಅಷ್ಟುಂಟು ಎಷ್ಟುಂಟು ಅಂತೇಳಿ ಯಾವುದಕ್ಕೂ ಲೆಕ್ಕ ಇಲ್ಲ ಹಾಗಾಗಿ ಸಂಘ ಉಳಿಸಬೇಕು ರೈತರ ಉದ್ಧಾರ ಆಗಬೇಕಂತ ಒಂದೇ ಉದ್ದೇಶದಿಂದ ನಾವು ಇವತ್ತು ಮೀಟಿಂಗ್ ಕರೆದದ್ದು ಕುಡ್ಲದ ಸ್ಮಾರ್ಟ್ ಸಿಟಿ ಯೋಜನೆದಡಿಟ್ಟು ಕದ್ರಾ ಪಾರ್ಕ್ ಮಾರ್ಗನು 16 ಕೋಟಿ ರೂಪಾಯಿ ಖರ್ಚಿಡು ಬೊಲೆಚ್ಚಿಲ್ ಮಲ್ತದಿತ್ತದು ಈ ಮಾರ್ಗಗೂ ಸುಂಕ ಪಾಡುನ ಅಂದಾಜು ಇತ್ತದು ಗೂಡಂಗಡಿಲಿನ ಲಕ್ಕಾವಣ ಕಾರ್ಯಾಚರಣೆ ಮಲ್ತಿದ್ದರು ಕುಡ್ಲ ನಗರದ ಮಲ್ಲ ಆಸೆ ದೀವನ್ನ ಸ್ಮಾರ್ಟ್ ಸಿಟಿ ಯೋಜನೆದಡಿಟ್ಟು ಕದ್ರದ ಪಾರ್ಕ್ ಮಾರ್ಗನು ಸುಮಾರು 16 ಕೋಟಿ ರೂಪಾಯಿ ಖರ್ಚಿಡು ಅಭಿವೃದ್ಧಿ ಮಲ್ತದಂಡು
ಇತ್ತ ಈ ಮಾರ್ಗಕ್ಕೂ ಸುಂಕ ಪಾಡ್ತು ಈ ಸುತ್ತಲು ಪಾರ್ಕಿಂಗ್ ಮಲ್ಪನ ಗಾಡಿಲಿಗ್ ಕಾಸು ದೆತೊಂದಿರ ಚಿಂತನೆ ನಡಪಾದಿರು ಈ ಮಾರ್ಗುಡೆ ಗಾಡಿಲು ಪುಗ್ಗುದು 5 ನಿಮಿಷದುಲೈ ಪಿದೈ ಪೋಂಡ ಒವ್ವೇ ಕಾಸು ಕಟ್ಟಿರ ಇಚ್ಚಿ 5 ಹೆಚ್ಚಾಂಡ ಆ ಗಾಡಿಲಿನ ಯಜಮಾನರಿನ ಅಕೌಂಟ್ ಹಿಡಿದು ಕಮ್ಮಿ ಪಂಡ 50 ರೂಪಾಯಿ ಪೋಪುಂಡು ಜನವರಿಡಿದು ಈ ವ್ಯವಸ್ಥೆ ಜಾರಿಗೆ ಬರ್ಪನ ಸಾಧ್ಯತೆ ಉಂಡುದು ವರದಿ ಆತಂಡು ಬೊಕ್ಕೊಂಚು ಕಡಿಟ್ ಗುರುವಾರ ಕದ್ರ ಪಾರ್ಕ್ ಮಾರ್ಗದ ಬರಿತ ನಿಘಂಟದ ಅತ್ತಾಂದಿ ಗೂಡಂಗಡಿಲೇನು ಲಕ್ಕವರ ಕಾರ್ಯಾಚರಣೆ ನಡೆತಂಡು ಈತ ದಿನ ಪಾರ್ಕ್ ಸುತ್ತಮುತ್ತ ಇತ್ತನ ಕರುಂಬು ಜ್ಯೂಸ್ ಅಂಗಡಿ ಪಾನಿಪುರಿ ಚರ್ಮುರಿ ಸ್ಟಾಲ್ ಸೇರ್ತು ಒಟ್ಟು 15 ಗೂಡಂಗಡಿಲೇನು ಕುಡ್ಲ ಮಹಾನಗರ ಪಾಲಿಕೆ ಆರೋಗ್ಯ ಇಲಾಖೆದ ಅಧಿಕಾರಿಲು ಬೊಕ್ಕ ಕೆಲಸದಕ್ಲು ದೆಪ್ಪಾಯರು ಕುಡ್ಲದ ವಿಶ್ವ ಕೊಂಕಣಿ ಕೇಂದ್ರಡು ನವೆಂಬರ್ 1 ವಿಶ್ವ ಕೊಂಕಣಿ ವರ್ಷದ ಪುರಸ್ಕಾರ ಕೊರ್ಪುನ ಲೇಸ್ ದಿವೊಂದುಂಡು ವಿಶ್ವ ಕೊಂಕಣಿ ಕೇಂದ್ರದ ಗುರುಕಾರ್ಯರು ನಂದಗೋಪಾಲ್ ಶೆಣೈ ಪಂತಿರು ಕುಡ್ಲ ಶಕ್ತಿನಗರದ ವಿಶ್ವ ಕೊಂಕಣಿ ಕೇಂದ್ರದ ಗುರುಕಾರ್ಯರು ನಂದಗೋಪಾಲ್ ಶೆಣೈ ಕುಡ್ಲಡು ಸುದ್ದಿಕೋಟಡು ಪಾತಿರ್ತು ವಿಶ್ವ ಕೊಂಕಣಿ ಕೇಂದ್ರಡು ನವೆಂಬರ್ 1 ವಿಶ್ವ ಕೊಂಕಣಿ ವರ್ಷದ ಪುರಸ್ಕಾರ ಕೊರ್ಪುನ ಲೇಸ್ ದಿವೊಂದುಂಡು ಕೇರಳ ರಾಜ್ಯ ಹೈಕೋರ್ಟ್ ನ್ಯಾಯಾಧೀಶರು ನಗರೇಶ್ ಪುರಸ್ಕಾರ ಕೊರತು ಮರ್ಯಾದೆ ಮಲ್ಪುವೆರು ಮಹಾಪೋಷಕರು ಟಿವಿ ಮೋಹನ್ ದಾಸ್ ಪೈ ಮುಖ್ಯ ಭಾಷಣ ಮಲ್ಪುವೆರೆಂದು ಪಂಡೆರು ವಿಮಲಾ ವಿಪೈ ವಿಶ್ವ ಕೊಂಕಣಿ ಜೀವನ ಸಿದ್ಧ ಸಮ್ಮಾನ್ ಪ್ರಶಸ್ತಿನ ಹಿರಿಯ ಕೊಂಕಣಿ ಸಾಹಿತಿ ಪುಂಡಲಿಕಾ ಎನ್ ನಾಯಕರಿಗೆ ಕೊರ್ಪುಂಡು ಕೊಂಕಣಿ ಕವಿತಾ ಬೂಕು ಪುರಸ್ಕಾರನು ಕೊಂಕಣಿ ಕವಿ ಶಶಿಕಾಂತ್ ಪೂನಾಚೇರಿನ ಗುಠೇನಿ ಕವಿತಾ ಬೂಕುಗೂ ಕೊರ್ಪುಂಡು ಬಾಲಚಂದ್ರ ಗಾಂವ್ಕರ್ ಬರಿತನ ಪನೌತ ಸಾಹಿತ್ಯ ಬೂಕುಗೂ ಸಾಹಿತ್ಯ ಬೂಕು ಪುರಸ್ಕಾರ 2025 ಕೊರತು ಮರ್ಯಾದೆ ಮಲ್ಪುಂಡು ಕೊಂಕಣಿ ಸಾಧಕಿರಿನ ಪಟೋಕ್ಲಿನ ಉದಿಪನ ಈ ಪೊರ್ತುಡು ಆಯರೆ ಉಂಡುದು ನಂದಗೋಪಾಲ್ ಶೆಣೈ ಪಂಡೇರು ವಿಲಿಯಂ ಡಿಸೋಜಾ ರಮೇಶ್ ಡಿ ನಾಯ್ಕ್ ಸುದ್ದಿಕೋಟುಡಿದ್ದರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕೇರಳ ಉಚ್ಚ ನ್ಯಾಯಾಲಯದ ಜಸ್ಟಿಸ್ ನಗರೇಶ್ ಇವರು ಪುರಸ್ಕಾರವನ್ನು ಪ್ರದಾನ ಮಾಡಲಿದ್ದಾರೆ. ಕಾರ್ಯಕ್ರಮದ ಮಹಾಪೋಷಕರಾದ ಶ್ರೀ ಟಿ ವಿ ಮೋಹನ್ ದಾಸ್ ಪೈ ಇವರು ಆಶಯ ಭಾಷಣ ನೀಡಲಿದ್ದಾರೆ. ಕೊಂಕಣಿ ಭಾಷೆ ಸಾಹಿತ್ಯ ಸಂಸ್ಕೃತಿಯ ಬೆಳವಣಿಗೆಗೆ ವಿಶೇಷ ಕೊಡುಗೆ ನೀಡಿದ ಹಿರಿಯರನ್ನು ಗೌರವಿಸಲು ಸ್ಥಾಪಿಸಲಾದ ಶ್ರೀಮತಿ ವಿಮಲಾ ವಿಪೈ ವಿಶ್ವ ಕೊಂಕಣಿ ಸಾಹಿತ್ಯ ಪುರಸ್ಕಾರ ಹಾಗೂ ವಿಶ್ವ ಕೊಂಕಣಿ ಕೇಂದ್ರದ ಸ್ಥಾಪಕ ಬಸ್ತಿ ವಾಮನ್ ಶೆಣೈ ಅವರ ಹೆಸರಲ್ಲಿ ಸ್ಥಾಪಿಸಲಾಗಿರುವ ಸೇವಾ ಪುರಸ್ಕಾರ ಒಟ್ಟು 5 ಪುರಸ್ಕಾರಗಳನ್ನು ಈ ದಿನ ಪ್ರದಾನ ಮಾಡಲಾಗುವುದು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನವೆಂಬರ್ 27 ಒಡಿಪುಗು ಬರಿಯರೆ ಒಲ್ಲೆರು ದೇವರಿನ ಇಂಬು ನಟ್ಟೊಂದು ಪರ್ಯಾಯ ಪುತ್ತಿಗೆ ಮಠತ್ತ ಸ್ವಾಮೀಜಿಯರಡ ಪಾತ್ರಕತೆ ಮಲ್ಫೆರೆಂದು ಮಠತ್ತ ಪ್ರಕಟಣೆ ತೆರಿಪಾದಿರು. ನವೆಂಬರ್ 27 ಒಡಿಪು ಸಿರಿಕೃಷ್ಣ ಮಠಕ್ಕೂ ಬರ್ಪುನ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆನಿ ಮಧ್ಯಾಹ್ನ 12 ಗಂಟೆಗೆ ಸಿರಿಕೃಷ್ಣ ದೇವರೇನು ತೂದು ಇಮ್ಮು ನಟ್ಟೊಂದು ಪ್ರಸಾದದೆ ತಂದು ಪರ್ಯಾಯ ಪುತ್ತಿಗೆ ಮಠಾಧೀಶರು ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯರಡ ಪಾತ್ರಕತೆ ನಡಪಾವಿರೆಂದು ಮಠತ್ತ ಪ್ರಕಟಣೆಡು ತೆರಿಪಾದಿರು. ಗೀತಾ ಜಯಂತಿ ಆಚರಣೆದ ಲೆಕ್ಕಡು ಸಿರಿಕೃಷ್ಣ ಮಠದ ಪಾರ್ಕಿಂಗ್ ಜಾಕಿಡು ಲಕ್ಷ ಕಂಠ ಗೀತಾ ಪಾರಾಯಣ ಮಾಮಲ್ಲ ಗೀತೋತ್ಸವ ನಡೆಪೆರಿತ್ತದು ಲೇಸಿಡು ಪ್ರಧಾನಿ ನರೇಂದ್ರ ಮೋದಿ ಪಾಲ್ದತೊನ್ವೇರು. ಎಡಗಿನಿತ ತುಳು ಸುದ್ದಿಲ ಮುಗಿಡು ನನ್ನ ಲಾತ ಸುದ್ದಿಗಾದತು ಒಂದು ಪ್ಲೇಟ್ ನಮ್ಮ ಕೂಡ ನ್ಯೂಸ್ 24/7.